ಮಂಗಳೂರಿನಲ್ಲಿರುವ ಫಲ್ಗುಣಿ ನದಿಗೆ ತ್ಯಾಜ್ಯ ಹಾಗೂ ಮಣ್ಣನ್ನು ವಾಹನಗಳಲ್ಲಿ ತಂದು ಸುರಿತಾ ಇದ್ದು ನದಿ ಮತ್ತೆ ಕಲುಷಿತಗೊಳ್ಳುವ ಭೀತಿ ಮೂಡ್ತಾ ಇದೆ. ಕೂಳೂರಿನ ಮೇಲ್ಸೇತುವೆ ಕೆಳಗಡೆ ತ್ಯಾಜ್ಯಗಳನ್ನು ತಂದು ರಾಶಿ ಹಾಕ್ತಾ ಇದ್ದು ಇದು ಮತ್ತೊಂದು ಡಂಪಿಂಗ್ ಯಾರ್ಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಫಲ್ಗುಣಿ ನದಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಕರಾವಳಿಯ ನದಿಗಳನ್ನು ಪ್ರವಾಸಿಗರ ಗಮನ ಸೆಳೆಯುವ ಹಾಗೂ ಕರಾವಳಿಯ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕಳೆದ ಬಾರಿ ರಿವರ್ ಫೆಸ್ಟಿವಲ್ ಅನ್ನು ಕೂಡ ಆಯೋಜನೆ ಮಾಡಿ ಎಲ್ಲರ ಗಮನ ಸೆಳೆಯಲಾಗಿತ್ತು. ಇದೀಗ ಅದೇ ನದಿಯನ್ನ ಕಲುಷಿತ ಮಾಡಲು ಹೊರಟಿರುವುದು ಬೇಸರದ ಸಂಗತಿಯಾಗಿದೆ. ಕೂಳೂರು ಸಮೀಪದಲ್ಲಿ ನದಿಯ ಬದಿಯಲ್ಲೇ ದಿನೇ ದಿನೇ ತ್ಯಾಜ್ಯಗಳು ಹೆಚ್ಚುತ್ತಿದ್ದು ಇದರಿಂದ ಸ್ವಚ್ಛತೆಗೆ ಧಕ್ಕೆ ತರುವಂತಾಗಿದೆ. ಕೇವಲ ತ್ಯಾಜ್ಯ ಮಾತ್ರವಲ್ಲದೆ ಹಳೆಯ ಕಟ್ಟಡವನ್ನ ಕೆಡವಿ ಹಾಕಿದ ವಸ್ತು ಮಣ್ಣುಗಳನ್ನು ತಂದು ವಾಹನದಲ್ಲಿ ಸುರಿಯುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಕಸ ಸುರಿಯಬಾರದೆಂದು ಅದೆಷ್ಟೇ ಬಾರಿ ಮನವಿ ಮಾಡಿದ್ರು ತ್ಯಾಜ್ಯ ತಂದು ಸುರಿಯುವವರು ಸುರಿಯುತ್ತಲೇ ಇದ್ದಾರೆ. ಇದರಿಂದ ಫಲ್ಗುಣಿ ನದಿ ಸಂಪೂರ್ಣವಾಗಿ ಕಲುಷಿತಗೊಳ್ಳುವುದಲ್ಲದೆ ನದಿಯ ಬದಿಗೆ ಮಣ್ಣನ್ನ ಹಾಕಿ ಅರ್ಧದಷ್ಟು ಭಾಗ ತ್ಯಾಜ್ಯ ಮತ್ತು ಮಣ್ಣುಗಳಿಂದ ತುಂಬಿ ಹೋಗಿದೆ. ಎಲ್ಲಿಂದ ಬರ್ತಾ ಇದೆಯಾ? PVS ಸರ್ಕಲ್ ಇಂದ. ಇಲ್ಲಿ ಯಾಕೆ ಬಂದಿದೆಯಾ? ನನಗೆ ಗೊತ್ತಿಲ್ಲ. ನಾನು ಹೊಸಬ ಇವತ್ತು ಬಂದಿದ್ದೇನೆ. ಫಸ್ಟ್ ಗಾಡಿಗೆ ಬಂದಿದ್ದೇವೆ ಇವತ್ತು ಬಂದು. ಅಲ್ಲ ಈ ಗಾಡಿಲಿ ಏನಿತ್ತು? ಕಸನಾ? ಇವ್ರು ನೋಡಿದಾರಲ್ಲ? ಇವ್ರು ನೋಡಿದಾರ? ಅಲ್ಲ ಕೈ ಮುಗಿತೇನೆ, ನಂಗೆ ಗೊತ್ತಿಲ್ಲ. ನೀನ ಇಲ್ಲಿ ಡಂಪ್ ಮಾಡಂಗಿಲ್ಲಪ್ಪ. ನಿನ್ನ ಓನರ್ ಯಾರು ಹೇಳಿ ನನಗೆ? ಇನ್ಮ್ಯಾಗ ಬರೋಲ್ರಿ. ಎಷ್ಟು ಸಲ ಬಂದಿದೆ ಈ ಗಾಡಿ? ಗಾಡಿ ಬಂದಿದೆ, ನಾ ಬಂದಿಲ್ಲ. ಅಲ್ಲ ನಿನ್ನ ಓನರ್ ನಂಬರ್ ಕೊಡಪ್ಪ ನನಗೆ. ಓನರ್ ನಂಬರ್ ಕೊಡು. ಅಲ್ಲಿ ಗಾಡಿ ಗಾಡಿ ಮೇಲೆ ಗಾಡಿ ಮ್ಯಾಗ ಬರ್ತಿದ್ದೆ. ಗಾಡಿ ಮೇಲೆ ಬರ್ದಿದ್ಯಾ? ಎಷ್ಟು ದಿನದಿಂದ ಬರ್ತಿದ್ಯಾ ನೀನಿಲ್ಲ? ನಾ ಬಂದಿಲ್ದೇನೆ. ಅಲ್ರಿ ಎಲ್ಲಾರು ಬಂದ ಹಾಕ್ಯಾರ, ನಾ ಬಂದಿದ್ದೆ. ಎಲ್ಲಾರು ಬಂದಾಗ ನೀನು ಸಾಕ್ತೀಯ. ಇವತ್ತು ಬಂದಿದ್ದು ಫಸ್ಟ್ಗೆ ಬಂದಿದ್ದು ಇವತ್ತು ಅಂತ ಹೇಳ್ತೆ ಕೈ ಮುಗಿತೇನೆ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಅವರು ಪ್ರತಿಕ್ರಿಯೆ ನೀಡಿ ಕಸ ಮತ್ತು ತ್ಯಾಜ್ಯಗಳನ್ನು ತಂದು ನದಿಗೆ ಹಾಕುವುದರಿಂದ ನದಿ ನೀರು ಕಲುಷಿತಗೊಳ್ಳುತ್ತಿದೆ. ಇನ್ನು ಮುಂದಕ್ಕೆ ಅಲ್ಲಿ ತ್ಯಾಜ್ಯಗಳನ್ನು ಸುರಿದರೆ ಭಾರಿ ಮೊತ್ತದ ದಂಡ ವಿಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೂಳೂರು, ಫಲ್ಗುಣಿ ಮತ್ತು ಗುರುಪುರ ರಿವರ್ ಈ ಸೈಡ್ನಲ್ಲಿ ಎಲ್ಲ ಜಾಸ್ತಿ ಲಾರೀಸ್ ಬಂದು ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲ ಡಂಪ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಇದು ಒಂದು ಏನಾಗಿದೆ ಅಂದರೆ ಒಂದು ಕಂಟಿನ್ಯೂಸ್ ಹ್ಯಾಬಿಟ್ ಆಗಿಬಿಟ್ಟಿದೆ ಅಲ್ಲಿ ಬಂದು ಡಂಪ್ ಮಾಡೋದು. ಒಂದು ಕನ್ಸ್ಟ್ರಕ್ಷನ್ ಡೆಬ್ರಿ ಮತ್ತು ಇನ್ನೊಂದು ಗಾರ್ಬೇಜ್. ಇದು ನಾವು ಆ ರೋಡ್ನಲ್ಲಿ ಹೋಗಿದ್ದೀವಿ ಅಂದರೆ ನಮಗೆ ಗೊತ್ತಾಗುತ್ತೆ, ಇಲ್ಲ ನಮ್ಮದು ರಿವರ್ ಸೈಡಿಂದ ನೋಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಇದು ಏನಾಗ್ತದೆ ಅಂದರೆ ಈಗ ಅಲ್ಲಿರುವವರಿಗೆ ಲೈವ್ಲಿಹುಡ್ ಇಶ್ಯೂಸ್ ಬರುವತಕ್ಕ ಪರಿಸ್ಥಿತಿ ಆಗಿಬಿಟ್ಟಿದೆ. ಈಗ ಮೊನ್ನೆ ಬೆಂಗ್ರೇನಲ್ಲಿ ಕೂಡ ವಾಟರ್ ಪೊಲ್ಯೂಷನ್ ಇಶ್ಯೂಸ್ ಬರ್ತಾ ಇದೆ ಅಂತ, ಮತ್ತು ಆ ಕಡೆ ತುಂಬ ಬಡವರು ಎಲ್ಲ ಅಲ್ಲಿ ವಾಸ್ತವ ಮಾಡ್ತಾ ಇದ್ದಾರೆ. ಈಗ ಇದು ಫಿಷರ್ಮೆನ್ ಕಮ್ಯುನಿಟಿ ತುಂಬ ಇದ್ದಾರೆ. ಸೊ ಅವರದು ಲೈವ್ಲಿಹುಡ್ ಇಶ್ಯೂಸ್ ಅಫೆಕ್ಟ್ ಮಾಡುವ ಥರ ಈ ಥರ ಇಶ್ಯೂಸ್ ಮಾಡುವುದು ಖಂಡಿತ ಅವಾಯ್ಡ್ ಮಾಡಲೇಬೇಕು. ಅದು ಮಾತ್ರ ಇಲ್ಲದೆ ನಮ್ಮದು ಫ್ಲಡ್ಸ್ ಬರುವುದು ಕೂಡ ಇದನ್ನೊಂದು ರೀಸನ್ ಆಗಬಹುದು. ಯಾಕೆಂದರೆ ವಾಟರ್ ಲೆವೆಲ್ ರೈಸ್ ಆಗೋದಕ್ಕೆ ಈ ಥರ ಇಶ್ಯೂಸ್ ಕಾಂಟ್ರಿಬ್ಯೂಟ್ ಆಗக்கூಡುದು. ಸೊ ಇದಕ್ಕೆಲ್ಲ ನಾವು ಹೆವಿ ಪೆನಾಲ್ಟಿ ಇಶ್ಯೂ ಮಾಡೋದಕ್ಕೆ ಈಗ ಮುಂದೆ ಕ್ರಮ ತಗೊಳ್ತೀವಿ. ಇವತ್ತು ಬೆಳಿಗ್ಗೆ ಕೂಡ ಒಂದು ಲಾರಿ ಒಂದು ಸೀಸ್ ಮಾಡಿದ್ದೀವಿ. ಅದರ ಮೇಲೂ ನಮ್ಮದು ಬೈಲಾಸ್ ಪ್ರಕಾರ ಏನು ಪೆನಾಲ್ಟಿ ಹಾಕಬಹುದು ಅದೆಲ್ಲ ಮಾಡ್ತೀವಿ. ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು CRZ ಆ ಥರ ಇತರ ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿ ಅವರದು ಲಾಸ್ ಪ್ರಕಾರ ಏನು ಆ್ಯಕ್ಷನ್ ತಗೋಬೇಕೋ ಅದು ತಗೊಳ್ಳೋದಕ್ಕೂ ನಾವು ಬರೀತೀವಿ. ಒಟ್ಟಿನಲ್ಲಿ ಕರಾವಳಿಯ ಜೀವನಾಡಿಯಾದ ಫಲ್ಗುಣಿ ನದಿಗೆ ತ್ಯಾಜ್ಯಗಳನ್ನು ಸುರಿಯುವುದನ್ನು ಕಿಡಿಗೇಡಿಗಳು ನಿಲ್ಲಿಸಲೇ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶರಸಾಲ್ಯಾನ್, V4 News 24/7 ಮಂಗಳೂರು.